ಪ್ರತಿದಿನ. ದಿನೋಲ. ದಿನಾಲು ಅಂದ್ರೆ ದಿನೋಲ. ಕೂತ್ರೆ ಓಪನ ಬರ್ಪಣ. ಹೋಗುವುದು ಬರುವುದು ಅಂತ. ಬುಕ್ಕ 13 ಕಿಲೋಮೀಟರ್ ಉಂಡು. പിന്നെ ഇല്ലത് ആഫീസിക്ക് 13 കിലോ ഇല്ലത് ಆಫೀಸಿಗೆ ಕಿಲೋಮೀಟರ್. ಈಗ ಆಫೀಸ್ ಸ್ವಲ್ಪ ಆಫೀಸ್ ಓಲು ಆಫೀಸ್ ಓಲು ಆಫೀಸ್ ಓಲು ಆಫೀಸ್ ಎಲ್ಲಿ? ಇಂದಿರಾನಗರ. ಓಕೆ. ಬುಕ್ಕ ಬುಕ್ಕ ಓಪನ ಬರ್ಪಣ ಮಲ್ಲ ಸಮಸ್ಯೆ. ಬುಕ್ಕ 2 ಗಂಟೆ ದೆತೊಂಡು ತಗೊಳ್ತದೆ. 2 ಗಂಟೆ ದೆತೊಂಡ ತಗೊಳ್ತದೆ ಅಂತಲ್ಲ, ದೆತೊಂಡು ದೆತೊಂದು ಉಂಡು ದೆತೊಂಡು. ಬೊಕ್ಕ ಈ ತರ ಯೋಚನೆ ಮಾಡಿ ಬರುದು. ಇಲ್ಲಾಂದ್ರೆ ನಾವು ಕೇಳ್ತಾ ಹೋದ್ರೆ ಇಲ್ಲ, ಆದಷ್ಟು ಮಾತಾಡ್ಬೇಕು. ಪಾತೆರಡು ಬರ್ತದೆ ಭಾಷೆ. ಪಾತೆರಡು ಬರ್ತದೆ, ತುಟೆ ಪಾತೆರನು ಬರ್ತದೆ. ಅದಕ್ಕೆ ನೀವು ಏನು ಆಗುತ್ತೆ ಆ ಗ್ರೂಪ್ ಅನ್ನು ಯೂಸ್ ಮಾಡ್ಕೊಳ್ಳಿ. ವಾಯ್ಸ್ ರೆಕಾರ್ಡ್ ಮಾಡಿ ಏನು ಕಲ್ತಿದ್ದದನ್ನ ಹಾಕಿ ಇನ್ನೊಬ್ರು ಇನ್ಸ್ಪೈರ್ ಆಗ್ತಾನೆ, ಬಿಟ್ಟು ಹೋದವರು ಹೋಗ್ತಾರೆ. ಆತರನಿಲ್ಲ. ಗ್ರೂಪ್ ಅನ್ನು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಮೆಂಟರ್ ಜೊತೆ ಮಾತಾಡ್ತಿದ್ದೀರಾ? ಮೆಂಟರ್ ಜೊತೆ ಮಾತಾಡ್ತಿದ್ದೀರಾ ಅಂತ 4 ಗಂಟೆ ಮಾತಾಡ್ಲಿಕ್ಕೆ ಹೇಳಿದಲ್ಲ. ಅಲ್ಲೊಂದು 4-5 ಮಂದಿ ನಿಮ್ಗೆ ಸಪೋರ್ಟ್ ಮಾಡೋರು ಇದ್ದಾರೆ. ನಾನು ಹೆಸರೆಲ್ಲ ಹಾಕಿದ್ದೇನೆ ಅದರಲ್ಲಿ. ಅವರಿಗೆ ಕಾಲ್ ಮಾಡಿ ಮಾತಾಡ್ಬೇಕು ನೀವು. ವಾಟ್ಸಪ್ ಅಲ್ಲಿ ಗ್ರೂಪ್ ಅಲ್ಲಿ ಇದೆ. ವಾಟ್ಸಪ್ ಗ್ರೂಪ್ ಅಲ್ಲಿ ಇದೆ. ನೀವು ಆಮೇಲೆ ಜಾಯ್ನ್ ಆಗಿರೋದು ಗೊತ್ತಿಲ್ಲ. 4-5 ಹೆಸರಿದೆ ಅದರಲ್ಲಿ ಅವ್ರದ್ದು. ಇಲ್ಲಾಂದ್ರೆ ನೀವು ಸ್ವಲ್ಪ ಫಾರ್ವರ್ಡ್ ಮಾಡಿ. ಅದು ಆಮೇಲೆ ಮಾಡಿ. ನೀವು ಮಾತಾಡ್ತಿದ್ದೀರಾ? ಓಕೆ. ಯಾಕೆಂದ್ರೆ ಬೆಸ್ಟ್ ಮೆಥಡ್ ಅದು, ಮಾತಾಡಿ ಬರೋದು ನಿಮ್ಗೆ. ಅಥವಾ ನಿಮ್ದು ಅವರೇ ಆಗ್ಬೇಕಿಲ್ಲ, ಯಾರು ನಿಮ್ದು ತುಳುವವರಿದ್ರೆ ಅವ್ರಿಗೆ ಹೇಳಿ, ನಾನು ತುಳು ಕಲಿತಿದ್ದೇನೆ, ಹೆಂಗು ತುಳು ಪಾತಿರೋದು ಅಂತ. ನೀವು ಕೇಳ್ತಾ ಹೋದ್ರೆ ಬರೋಲ್ಲ. ಕೇಳ್ತಾ ಹೋದ್ರೆ ನಿಮ್ಗೆ ಯಾಕೆ ನಿಮ್ಗೆ ಹೇಳುವ ನಿಮ್ಗೆ ತುಳು ಗೊತ್ತಿದೆ, ಮಾತಾಡಿ ಇದಿಲ್ಲ, ಅದೊಂದು ಲಾಕ್ ತೆಗಿಬೇಕು, ಅದು ಮಾತಾಡಿ ಬರೋದು. ನಿಮ್ಗೆ ಹೇಳಿದ್ರೆ ಅರ್ಥ ಆಗುತ್ತಲ್ಲ. ನಿಮ್ಗೆ ಮಾತಾಡಕ್ಕೆ ಬರೋದು, ಅದು ಮಾತಾಡಿ ಬರೀಬೇಕು. ಯಾಕಂದ್ರೆ ನಾವು ಒಂದು ಅರ್ಧ ನಂತರ ನಾವು ಸ್ಟಾರ್ಟ್ ಮಾಡೋದಲ್ಲ ಮಾತಾಡ್ಲಿಕ್ಕೆ. ಎಲ್ಲಿ ಜಂಪ್ ಹೊಡಿಬೇಕಂತ ಗೊತ್ತಾಗ್ತದೆ. ಜಂಪ್ ಹೊಡೆದ್ರೆ ವಾಪಸ್ ಅಲ್ಲಿಗೆ ಬರ್ತೇವೆ, ಕನ್ನಡಕ್ಕೆ ಬರ್ತೇವೆ. ಅದು ಪ್ರಾಬ್ಲಮ್. ಅವರ ಪಾತ್ರ ಸುಖ ಬರ್ಕೋಣ. ಓಕೆ. ಮೂರನೇ ವೇದನೆ ಕಲ್ತ 100 ವರ್ಡ್ಸ್. ಈಗ ನೀವು ಕ್ವಶನ್ ಕೇಳ್ತೀರಾ, ಅವರು ಆನ್ಸರ್ ಮಾಡ್ತಾರೆ. ನೀವೊಂದು ಅವರೊಂದು ಮಾಡ್ಬೇಕು. ಯಾವ್ದು ವರ್ಡ್ ಇಲ್ಲ. ಈಗ ನಾನು ಅವ್ರಂದ್ರೆ ನೀವು ಕನ್ನಡದಲ್ಲಿ ಹೇಳ್ತೀರಾ, ನಾನಂದ್ರೆ ಏನು? ನಾನು ಅದನ್ನು ಹುಡುಕು. ಹುಡುಕು ಅಂದ್ರೆ ನಾಡು, ಸರ್ಚಿಂಗ್. ನಾಡ್ನ ಪಕ್ಕ ಇರುವಲ್ಲಿ. ಅದಕ್ಕೆ ಅದು ಅಂದ್ರೆ ಏನು? ನೀ ಕನ್ನಡ ಓಡ್ತೇವಾ?
ಅದಕ್ಕೆ ಫಾರ್ ದ್ಯಾಟ್. ಹಾ ಅವು. ಐಕ್ ಅವಲಂಬನ. ಅವು ಅಂದ್ರೆ ಅದು ಐಕ್. ಬೆತ್ತೊಂದು ಅಂದ್ರೆ ಇಲ್ಲ, ಬೆತ್ತೊಂದ ತೆಗೆದುಕೊಳ್ಳೋದು. ಬುಕ್ಕ ಒಂದ್ಸಲ ಬೇಗ ಓದಿ, ತುಳುವಳ್ಳಿ ಓದಿ ಹೊರಡು. ಅಲ್ಲ ನಾನು ಕಂಟಿನ್ಯೂ ಜೋರು ಗಟ್ಟಿಯಾಗಿ ನೀನು ಹೇಳು. ಎಷ್ಟು ವರ್ಡ್ ಬರ್ಕೊಂಡಿದ್ಯಾ ಅದನ್ನು ಗಟ್ಟಿಯಾಗಿ ಹೇಳ್ತಾ ಒಂದ್ಸಲ ಒಂದು ರೌಂಡ್, ಯಾಕಂದ್ರೆ ರಿಪೀಟ್ ಮಾಡಿ ಬರೋದು. ನೀವು ಓದ್ಬೇಡಿ, ನೀವು ಕೇಳಿ. ಏನ್ ಹೇಳಿ? ಡ್ರಿಂಕ್, ಪರ್ ಕುಡಿ ಅಂತ. ಲಕ್ ಗೆಟಪ್, ಲಕ್ಕುನ ಕುಲ್ಲುನ ಗೆಟಪ್ ಅಂದ್ರೆ ಲಕ್. ಅಮ್ಮೇರ್, ಫಾದರ್ ಅಮ್ಮೇರ್, ಮದರ್ಗೆ ಅಮ್ಮ ಅಥವಾ ಅಪ್ಪೆ. ಮದರ್ಗೆ ಅಪ್ಪೆ ಅಂತ ಹೇಳೋದು. ಆಕ್ಚುಲಿ ನಿಮ್ದು ಕನ್ನಡದಲ್ಲಿ ಸ್ವಲ್ಪ ಉಲ್ಟಾಗುತ್ತೆ. ಅಮ್ಮ ಅಂದ್ರೆ ತಾಯಿ ಅಲ್ಲ. ಇಲ್ಲಿ ಅಪ್ಪ ಅಂತ ಇರುತ್ತೆ. ಇದನ್ನು ಇನ್ನೊಂದು ಹಳೆ ಕೆಲವು ಕಡೆ ತಂದೆನ ಅಮ್ಮ ಅಂತಾನೆ ಕರೆಯೋದು. ತಂದೆನ ಅಮ್ಮ ಅಂತಾನೆ ಕರೆಯೋದು. ಬಹುವಚನಕ್ಕೆ ಬರುವಾಗ ರೆಸ್ಪೆಕ್ಟೆಡ್ ಸಮಥಿಂಗ್ ಈ ತರ ಬರುವಾಗ ಅಮ್ಮೇರ್ ಅಂತ ಬರೋದು. ಆಕ್ಚುಲಿ ಅಮ್ಮ ಅಂದ್ರೆ ಉಲ್ಟಾಗುತ್ತೆ ನಿಮ್ಗೆ. ಕನ್ನಡದಲ್ಲಿ ಅಮ್ಮ ಅಂದ್ರೆ ತಾಯಿ, ಇಲ್ಲಿ ಅಮ್ಮ ಅಂದ್ರೆ ತಂದೆ ಅಂತ ಆಗುತ್ತೆ. ತಾಯಿಗೆ ಅಪ್ಪೆ ಅಂತ ಹೇಳೋದು. ಅಜ್ಜಿಗೆ ದೊಡ್ಡ ಅಂದ್ರೆ ಈ ಯೋಗದ ಸ್ಟಾರ್ಟ್ ಆಗಿದ್ದು ಹಬ್ಬ ಅಂತ ಹೇಳ್ತಾರೆ. ದೊಡ್ಡ ಅಂತ ಕಡೆ ಕರೀತಾರೆ, ದೊಡ್ಡ ಅಂತ ಕರೀತಾರೆ. ಅದು ಗೊತ್ತಿಲ್ಲ, ಅದು ತುಳು ವರ್ಡ್ ಗೊತ್ತಿಲ್ಲ. ನಾವೆಲ್ಲ ಹಬ್ಬ ಅಂತ ಕರೆಯೋದು. ನಮ್ಮ ಕುಡ್ಲಗ್ ಪೋಯಿ ಇತ್ತುಂಡು. ಕ್ವಶನ್, ವೇರ್ ಡಿಡ್ ಯು ಕಮ್ ಅಂದ್ರೆ ನೀವು ಎಲ್ಲಿಂದ ಬಂದಿರಂತಲ್ವಾ. ಒಲ್ಪರ್ದು. ಏಪ್ ಅಂದ್ರೆ
ಯಾವಾಗ ಅಂತ ಬರುತ್ತೆ ಟೈಮ್. ಒಲ್ಪರ್ದು ಎಲ್ಲಿಂದ. ಹಾ ಹುಷಾರುಳ್ಳೆ. ನಾನು ಹುಷಾರುಳ್ಳೆ. Will the bus go to Udupi? ಈ ಬಸ್ ಉಡುಪಿಗ ಹೋಗುತ್ತಾ? I will come. ಯಾನ್ ಬರ್ತೆ. ದಯಾ ಮಲ್ತದ. ದಯಾ ಮಲ್ತದ. In a tiffin, what did you have for tiffin today? In a tiffin, the dada ittunda. Anything else? Bukka dada vishaya. How was the coffee? Coffee encha ittunda. Where did you go on weekend? Weekend ಓದಿತ್ತ. It was super. ಮಸ್ತ್ ಇದೆ ಇತ್ತಂದ. ಮಸ್ತ್ ಇತ್ತಂದ. I came yesterday. ಯಾನ ಕೋಡೆ ಬತ್ತಿತ್ತೆ. When did you come? ಯಪ್ಪ ಬತ್ತೀನಿ. ಏಪ ಬತ್ತನತ ಯಾಪ ಬತ್ತನ. Okay, I will wait. Okay, ಯಾನ ಕಪ್ಪು. ವೆಯ್ಟ ಕಪ್ಪಲ್ಲ ಕಾಪುವುದಂತ. ಕಾಪು ಅಂದ್ರೆ ಕಾಯುವುದಂತ. ಯಾನ ಕಾಪುವೆ ಕಾಪುವೆ. ಎರಡು ಒಂದು ದಾದ ಮತ್ತೆ ಹೆಂಚಿನ. Come sit. ಬಲೆ ಕುಳ್ಳೆ. Can you bring a cup of water? ಇಂಕ್ ಒಂಜಿ ಲೋಟ ನೀರು ಕಣಂಪುನ. I will also come with you. ಯಾನಲ ನಿಂತೊಂದು ಬರ್ತೆ. ನಿನ್ನ ಒಟ್ಟಿಗೂ ಬರ್ತೆ. Whom should I ask? ಯಾನ್ ಏರ್ನ ಕೇಳೋಳು. ಏರೆಡ ಕೇನೋಡು. ಯಾನ್ ಏರೆಡ ಕೇನೋಡು. Which is your favorite? ಅರ್ಥ ಆಗ್ತಿದ್ಯಾ? Which is your favorite color? ನಿಕ್ಕು ಇಷ್ಟವಾಗುವ ಬಣ್ಣ ನಿಕ್ಕು ಇಷ್ಟ ಆಪುನ ಬಣ್ಣವು. I have to walk. I have some other work today. ಎಂಕ ಇನಿ ಬೇತೆ ಬೇಲೆ ಉಂಡು. ಬೇಲೆ. ರಮೇಶ, your phone is ringing. ರಮೇಶ, ನಿನ್ನ ಫೋನ್ ರಿಂಗ್ ಆಗುತ್ತಿದ್ದು. Where are you, man? ಓಳು ಮಾರಾಯ. Today's treat is mine. ನಿಮಿತ್ತ ಟ್ರೀಟ್ ಏನ ಲೆಕ್ಕದು. I like it very much. ಎಂಕ ಮಾತ್ರ ಬಾರಿ ಇಷ್ಟ ಅಂದ. Thank you all. ನಿಕ್ಲೆಗ ಮಾತೆರ್ಗ್ಲ ಸೊಲ್ಮೆಲು. What and all are there? ದಾದ ಮಾತಾ ಉಂಡು. ಎಂಕ give me one masal dosa. Bring it fast. ಎಂಕ ಒಂಜಿ ಮಸಾಲ್ ದೋಸಾ ಕೊಡ್ಲೆ. ನೀನ್ ಬೇಗ ಕನಲೆ. I don't want that. ಎಂಕ ಅವು ಬೊಚ್ಚಿ. Give that one. ಅವೇನ ಕಲೆ. Give that one. ಅವೇನ್ ಕಲೆ. Give that one. ಅವೊಂಜಿ ಕೊರ್ಲೆ. ಅವೊಂಜಿ. Give that one. ಅವೊಂಜಿ ಏನು ಕೊರ್ಲೆ. ಏನು ಕೊರ್ಲೆ ಅಂತ ಹೇಳ್ತಾರೆ. How many? ಎತ್ತನ ಉಂಡು. ಏತ್ತು ಉಂಡು. How ಎಂಚ. ಆಮೇಲೆ I ಯಾನ ಇತ್ತ ಅವು leave ಪೋಲ no ಅತ್ತ place ಓರು shop ಅಂಗಡಿ. ದೇ ಅಕ್ಕುಲು. ವಿ ಎನ್ಕುಲು. ವಾಟ್ ಎಂಚಿನ. ವೆನ್ ಎಪ್ಪ ಏಪ. ವೇರ್ ಓಳು. ವಿಚ್ ಓಲ್ತ. ಹೂ ಏರ್ ವೈ ದಾಯಿಗ. ಎಸ್ ಅಂದ. ಯುವರ್ಸ್ ಈರಿನ. ಈ ತರ ವರ್ಕೌಟ್ ಮಾಡಿದ್ರೆ ಕಲಿಲಿಕ್ಕೆ ಆಗುತ್ತೆ.
ಅರ್ಥ ಆಗ್ತದೆ ಹೇಳಿದೆ ಅವಳೆಲ್ಲ ಆ ಥರ. ಗುಡ್. ಅದೇ ಇಂಗ್ಲೀಷಲ್ಲಿ ಬರುತ್ತೆ, ಕನ್ನಡದಲ್ಲಿ ಬರುತ್ತೆ. ನನಗೆ ಅದನ್ನು ಟೈಪ್ ಮಾಡಿ ಕೊಡಿ. ನೀವು ಕಂಪ್ಯೂಟರ್ ಯೂಸ್ ಮಾಡ್ತೀರಾ? ಮನೇಲಿ ಕಂಪ್ಯೂಟರ್ ಯೂಸ್ ಮಾಡ್ತೀರಾ? ಅದನ್ನು ಟೈಪ್ ಮಾಡಿ ಕೊಡಿ ನಿಮಗೆ. ನೀನು ಇಂಗ್ಲೀಷಲ್ಲಿ ಟೈಪ್ ಮಾಡು, ಅವನು ಕನ್ನಡದಲ್ಲಿ ಕೆಳಗಡೆ ಟೈಪ್ ಮಾಡ್ತಾನೆ. ಏನು ಹೇಳಿ? ಅಲ್ಲ, ಬರೀಲಿಕ್ಕೆ ಗೊತ್ತಿಲ್ಲ, ಟೈಪ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಅದು ಕಳಿಸ್ತೇನೆ ನಾನು ಹೆಂಗೆ. ಇಂಟರ್ನೆಟ್ ಇದೆ ಮನೆಯಲ್ಲಿ, ಅಲ್ಲಿ ಕನ್ನಡ ಟೈಪಿಂಗ್ ಅಂತ ಗೂಗಲ್ ಸರ್ಚ್ ಮಾಡು, ನಿಂಗೆ ಅದು ಟೈಪಿಂಗ್ ಇದು ಬರುತ್ತೆ ನಿಮಗೆ. ನುಡಿ ಬೇಡ, ನನಗೆ ಯೂನಿಕೋಡ್ ಅಲ್ಲಿ ಮಾಡು. ಅದು ವೆಬ್ಸೈಟ್ ಇದೆ, ಅಲ್ಲಿ ನಿಮಗೆ ಟೈಪ್ ಮಾಡಿದ್ರೆ ಅಲ್ಲಿ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ಓಕೆ, ಯಾಕೆಂದ್ರೆ ಇದು ಇನ್ನೊಬ್ಬರಿಗೆ ಯೂಸ್ ಆಗುತ್ತೆ. ಓಕೆ, ನಾನು ಅದು ಡಾಕ್ಯುಮೆಂಟ್ ಮಾಡ್ತೇನಲ್ಲ, ಅದಕ್ಕೆ ಇದನ್ನ ಆ್ಯಡ್ ಮಾಡಿದ್ರೆ ಆಯ್ತು. ಕೆಲವು ವರ್ಡ್ ಪಿಕಪ್ ಮಾಡಲಿಕ್ಕೆ ಈಸಿ ಆಗಿದೆ. ಅದಕ್ಕೆ ನಾನು ಎಲ್ರಿಗೆ ಸ್ವಲ್ಪ ಸ್ವಲ್ಪ ವರ್ಕ್ ಮಾಡಿ ಅಂತ ಹೇಳೋದು. ಎಲ್ಲರೂ ಸ್ವಲ್ಪ ಸ್ವಲ್ಪ ಈ ತರ ವಾಕ್ಯ ಕೊಟ್ರೆ ನಮ್ದು ಅಸೆಟ್ ದೊಡ್ಡದಾಗುತ್ತೆ. ಇಲ್ಲಾಂದ್ರೆ ನಾನೇ ಕೂತ್ಕೊಂಡು ಮಾಡ್ಬೇಕು, ನನಗೆ ಅದಕ್ಕೆ ಟೈಮ್ ಇಲ್ಲ. ಓಕೆ, ಇವತ್ತೇನು ಕಲಿಯೋದು? ಭೂತಕಾಲ. ಟೈಮ್ ಎಷ್ಟಿದೆ ಇವಾಗ? 4:05. ಆಯ್ನತ್ತು ಬೇಗ ಬರೀ, 1:15 ಬರ್ತಂಡ, 1 ಗಂಟೆಗೆ ಬರ್ತಂಡ. ನಂಗೆ ಜಾಸ್ತಿ ಆಚಾರ ಇಂಜಿನ ಪತ್ತರ ಏನಾಗ ಅಲ್ಲಿ ಟೆನ್ಷನ್ ಶುರು ಆಗ್ತದೆ ಅಪ್ಪೇದ ಕ್ಲಾಸ್. ಓಕೆ, ಓ ಇದು ರೆಕಾರ್ಡ್ ಆಗ್ತಿದ್ಯಾ? ಇಲ್ಲ. ದೇವಾತೆ ಗುಣ ಕೈಯ Why is not recording? Oh, recording. Okay. ಕಾಲ ಕಲ್ಜಿಗ. ನಾನು ಈಗ ಸ್ವಲ್ಪ ಕಾಲದಲ್ಲಿ ಡೀಪ್ ಆಗಿ ಹೋಗೋದು ಬೇಡ, ಆಮೇಲೆ ಡೀಪ್ ಆಗಿ ಹೋಗೋದು. ಓಕೆ, ಈಗ ಜಸ್ಟ್ ಒಂದು ಸ್ವಲ್ಪ ಫ್ಯಾಮಿಲಿಯರೈಸ್ ಮಾಡಿ. ಟೆನ್ಸ್ ಕನ್ನಡ ಯಾಕೆ ಗೊತ್ತಿಲ್ಲ ನಿಮ್ಗೆ? ಅಷ್ಟು ಫುಲ್ ಇಂಗ್ಲೀಷಾ? ಭಯಂಕರ ಮಾಡಿ. ಮಾತಾಡ್ಲಿಕ್ಕೆ ಬರುತ್ತಲ್ಲ, ಬರೀಲಿಕ್ಕೆ ನಿಮ್ಗೆ ಸ್ಕೂಲಲ್ಲಿ ಇರ್ಲಿಲ್ಲ? ಕನ್ನಡ ಬರೀಲಿಕ್ಕೆಲ್ಲ ಕಲೀರಿ, ಇಲ್ಲಾಂದ್ರೆ ಈ ತರ ಉಪದ್ರ ಆಗ್ತಾ ಹೋಗುತ್ತೆ. ಈಸಿ. ಪೇಪರ್ ಓದೋದು ಕಲಿಬಹುದು, ಅದು ದೊಡ್ಡ ವಿಷಯ ಅಲ್ಲ. ಓದುದು ಬರೀಲಿಕ್ಕೆ ಆಯ್ತು ನಿಮ್ಗೆ. ಸಂಸ್ಕೃತ ಗೊತ್ತಾ ನಿಮ್ಗೆ? ಗುಡ್. ನೆಕ್ಸ್ಟ್ ಟೀಚ್ ಮಾಡ್ಬೋದಲ್ಲ. ಒಂದು ಇದು ಹೋಯ್ತು ಅಂತ ಕಾಣುತ್ತೆ. ಅಲ್ಲ, ಯಾವ ಲ್ಯಾಂಗ್ವೇಜ್ ಈಸಿ ಇದೆ, ನೀವು ದೊಡ್ಡ ಇದು ಮಾಡ್ಕೊಳ್ಳಿ, ಅದು ಕಲ್ತೇನೆ ಅಂತ ಕಲೀರಿ, ಅದು ಆಗುತ್ತೆ. ಓಕೆ, ಅಟ್ಲೀಸ್ಟ್ ಕನ್ನಡ ನೀವು ಕನ್ನಡ ಎಲ್ಲ ಲ್ಯಾಂಗ್ವೇಜ್ ಹಂಗೆ ಬರೋದು, ಸ್ವಲ್ಪ ಅವಮಾನ ಮಾಡಿದ್ರೆ. ಅಂದ್ರೆ ನೀವು ಅವಾಯ್ಡ್ ಮಾಡ್ಬೋದು, ಯಾವುದೇ ಲ್ಯಾಂಗ್ವೇಜ್ ನಿಮ್ಗೆ ಕಲಿಬೇಕಿದ್ರೆ ನೀವು ಅವಾಯ್ಡ್ ಮಾಡ್ಬೋದು. ಫ್ಲೋ ವಿತ್ ಫ್ಲೋ ಬಂದಿದಲ್ಲ, ಅದು ಮುಂಚೆನಿತ್ತು. ಅವೇರ್ನೆಸ್ ಇರ್ಲಿಲ್ಲ. ಇದು ತುಳು ಲಿಪಿದ ಬ್ಯಾಗ್, ಈಗ ಅಕ್ಷರ ಇಲ್ಲ. ತುಳು ಲಿಪಿ ಕ್ಲಾಸ್ ಮಾಡ್ತಿದ್ದೆ. ಕಲಿಬೇಕಿದ್ರೆ ಆನ್ಲೈನ್ ಅಲ್ಲಿ ಮೆಟೀರಿಯಲ್ಸ್ ಇದೆ, ರೆಡಿ ಇದೆ, ಫುಲ್ ಆನ್ಲೈನ್ ಅಲ್ಲಿ ಮಾಡಿದ್ದೇನೆ ತುಳು ಲಿಪಿ. ಅದು ಆಮೇಲೆ ಕಲೀರಿ, ನೆಕ್ಸ್ಟ್ ಅದನ್ನು ಕೂಡ ಕಲಿಯುವ. ಇದು ತುಂಬಾ ಹಳೆಯದು ಆಕ್ಚುಲಿ. ಓಕೆ, ನಮ್ಮ ಚಾಪ್ಟರ್ಗೆ ಬರೋಣ. ಕಾಲ, ಟೆನ್ಸ್.
ಓಕೆ. ಯಾವೆಲ್ಲ ಕಾಲ ಇದೆ? ಭೂತ, ವರ್ತಮಾನ, ಭವಿಷ್ಯತ್. ತುಳುವಲ್ಲಿ ನಾವು ಅಂದ್ರೆ ಇದು ನಾವು ಅಕಾಡೆಮಿಕ್ ಸಬ್ಜೆಕ್ಟ್ ಆಗಿಲ್ಲ, ಅಂದ್ರೆ ಇದಕ್ಕೇನು ಆಲ್ಟರ್ನೇಟಿವ್ ವರ್ಡ್ ಅಂತ ಗೊತ್ತಿಲ್ಲ ನನಗೆ. ಅಂದ್ರೆ ನಮ್ದು ಇದು ಸಬ್ಜೆಕ್ಟ್ ಆಗಿ ಹೋಗಿಲ್ಲ ನಮ್ದು. ಇದೆಲ್ಲ ಸಬ್ಜೆಕ್ಟ್ ಆಗಿದ್ರೆ ನಾವು ಈ ತರ ಡಿವೈಡ್ ಮಾಡಿದ್ರೆ ಇದು ವರ್ತಮಾನ, ಭೂತಕಾಲ ಆ ತರ. ಭೂತಕಾಲ ದುಂಬುದವು, ಕರೀನ್ ಬೋಯ್ನಪುರ ಇನ್ನಿಡ್ದು ದುಂಬುದವು, ಕೋಡೆ ಪುರಾಣಿ ಹಿಂದಿದ್ದು ಅಂತ. ಹಾ, ಕರೀದು ಬೋಯ್ನವು. ನನ ದುಂಬುದವು ಅಂದ್ರೆ ಇನ್ನು ಮುಂದಿದ್ದು ಅಂತ ದುಂಬುದವು. ಕರೀದು ಬೋಯ್ನ ದುಂಬುದವು ನನ ದುಂಬುದವು, ಅಲ್ಲಿ ಉಲ್ಟಾಯ್ತು, ಎರಡಕ್ಕೊಂದೇ ಬರುತ್ತೆ. ಹಾ, ದುಂಬು ಅಂದ್ರೆ ಮುಂದೆ ಅಂತ. ಹಾ, ಹಿಂದಿದ್ದು. ಹಾ, ದುಂಬುದಂತ ಪಿರಾವ್ದವು. ಪಿರ ಅಂದ್ರೆ ಹಿಂದಿದ್ದು, ಹಿಂದೆ. ದುಂಬು ಅಂದ್ರೆ ಮುಂದಿದ್ದು. ಪಿರ ದುಂಬು. ಪಿರಾಕ್ ಹಿಂದೆ. ಪಿರಾ ದುಂಬು. ಓಕೆ. ವರ್ತಮಾನ ಕಾಲ ಇತ್ಯದವು. ಇತ್ಯ ನಡುತ್ತೊಂದು ಇಪ್ಪನ ಅವರ ವರ್ತಮಾನ ಕಾಲ. ನನದುಂಬುದ ಭವಿಷ್ಯತ್ ಕಾಲ. ಓಕೆ. ಹಾ, ದುಂಬು ಅಂದ್ರೆ ಎದುರು ಅಂತ. ಎದುರು. ಅದು ಭವಿಷ್ಯ ಅಂತಾನೆ. ಇದನ್ನೇ ವರ್ಡ್ ಈಗ ಯೂಸ್ ಮಾಡೋದು. ಈಗ ಇದು ಕನ್ನಡ ವರ್ಡ್ ತುಳು ವರ್ಡ್ ಅಂತ ಗೊತ್ತಿಲ್ಲ. ಭವಿಷ್ಯ ಅಂತಾರೆ. ಭವಿಷ್ಯಡು ಎಡ್ಡಾಲ ಮಗ. ವರ್ತಮಾನ ಕಾಲೋಡು, ಭೂತ ಕಾಲೋಡು. ಮತ್ತೊಂದು ಭೂತ ಅಂತ ಇದೆ ಅಲ್ಲ ತುಳುವಲ್ಲಿ. ಹಾ, ದೈವ. ಆ ಭೂತಕ್ಕೆ ಬರೋದು. ಅದಕ್ಕೆ ಇದು ಮಾಡಬೇಡಿ. ಈಗ ನಾವು ಅದನ್ನು ಬಳಕೆ ಮಾಡ್ಲಿಕ್ಕೆ ಕಲ್ತ್ರೆ ಆಯ್ತು. ಓಕೆ. ಅದ್ರಲ್ಲಿ ಹೆಂಗೆ ಬರುತ್ತೆ ಒಂದು ಕಂಟಿನ್ಯೂಸ್ ಮತ್ತೆ ಪರ್ಫೆಕ್ಟಾ? ಅಲ್ಲ, ಒಂದ್ರಲ್ಲಿ 2, 3, 4 ಟೈಪ್ ಬರುತ್ತೆ. ಒಂದು ಕಂಟಿನ್ಯೂಸ್ ಬರುತ್ತೆ, ಪರ್ಫೆಕ್ಟ್ ಬರುತ್ತೆ, ಸಿಂಪಲ್. ಅದ್ರಲ್ಲಿ ಆಮೇಲೆ ಪಾಸ್ಟ್ ಪರ್ಫೆಕ್ಟ್ ಆ ತರ ಎಲ್ಲ ಬರುತ್ತೆ. ತುಳುವಲ್ಲಿ ಅಷ್ಟು ಉದ್ದ ಎಳೆಯೋಲ್ಲ. ಇಂಗ್ಲಿಷ್ ಅಲ್ಲಿ ಮಾತ್ರ ಆ ತರ. ಅದು ಕೆಲವು ವರ್ಡ್ ಇಲ್ಲ, ಹ್ಯಾಡ್ ಗೀಡ್ ಇಲ್ಲ, ಆಮೇಲೆ ಸೇರಿಸ್ತಲ್ಲ. ನಮ್ಮ ತುಳುವಲ್ಲಿ, ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಮೊನ್ನೆ ಹೇಳಿದ್ದೇನೆ, ನಾವು ಏನು ಯೋಚನೆ ಮಾಡ್ತೇವೆ ಅದನ್ನೇ ಹೇಳೋದು, ಏನು ಹೇಳ್ತೇವೆ ಅದನ್ನೇ ಬರೆಯೋದು. ಅದ್ರಲ್ಲಿ ಹಂಗೆ ಅಲ್ಲ, ಉಲ್ಟಾ ಬರೀತಾರೆ. ಉಲ್ಟದಿಂದ ಹಿಂಗೆ ಹೋಗ್ತಾರೆ ಅವರು. ಆಗ ಅದೆಲ್ಲ ಅಷ್ಟು ಇದು ಬರುತ್ತೆ. ಓಕೆ. ಮತ್ತೆ ನಮ್ದಲ್ಲಿ ಫೀಲಿಂಗ್, ಒಂದು ಇದಕ್ಕೆ ಫೀಲಿಂಗ್ ಕೊಟ್ಟರೆ ಅದು ಮೀನಿಂಗ್ ಚೇಂಜ್ ಆಗುತ್ತೆ ಅಲ್ವಾ ಅಂತ. ಹಾ, ಮನಸ್ಸು ಮತ್ತೆ ಬುದ್ಧಿ ಎರಡು ಮಾತಾಡುತ್ತೆ. ಅದು ಅರ್ಥ ಮಾಡ್ಕೋಬೇಕು. ಓಕೆ. ಈಗ ಒಂದು ವಾಕ್ಯ ಅದೊಂದು ಕನ್ವರ್ಟ್ ಮಾಡ್ತಂತ. ಇದೊಂದು ಕ್ರಿಯಾಪದ ತಗೊಳ್ಳಿ. ಯಾವುದು? ಬನ್ನಿ ಸರ್, ಒಂದು ವರ್ಡ್. ನಾನು. ಬರುವುದು, ಇದು ನಾಮಪದ. ಬರ್ಪುನ ಅಂದ್ರೆ ಬರುವುದು ಅಂತ.
ಬರುವುದು. ಓಕೆ, ಬರು ವರ್ಡ್. ಓಕೆ, ಈಗ ಪಾಸ್ಟ್ ಟೆನ್ಸ್ ಅಲ್ಲಿ ಹೆಂಗೆ ಆಗುತ್ತೆ? ಪ್ರೆಸೆಂಟ್ ಅಲ್ಲಿ ಬರ್ಪುಜಿ ನೆಗೋಸಿಯೇಷನ್, ಅದು ಬರಲ್ಲ ಅಂತ. ಬಂದೆ, ಬಂದೆ. ಸೊ ತುಳುವಲ್ಲಿ ಬತ್ತೆ, ಯಾನು ಬತ್ತೆ, ನಾನು ಬಂದೆ. ಓಕೆ, ಮತ್ತೊಂದು ಕಂಟಿನ್ಯೂಷನ್ಸ್ ಬರುತ್ತೆ. ಮತ್ತೊಂದು ಉಲ್ಲೆ, ಉಂದುಲ್ಲೆ, ಮತ್ತೊಂದುಲ್ಲೆ. ಬರ್ತಾ ಬರ್ತಾ ಇದ್ದೆ, ಮತ್ತೊಂದು ಇತ್ತೆ, ಇತ್ತೆ. ನಾನು ಫಾಸ್ಟ್ ಟೆನ್ಸ್ ಮಾತ್ರ ಮಾಡ್ತೇನೆ ಈಗ. ಓಕೆ, ಮತ್ತೊಂದು ಇತ್ತೆ, ಬರುತ್ತಾ ಇದ್ದೆ, ಬರುತ್ತಾ ಇದ್ದೆ. ಫಾಸ್ಟ್ ಟೆನ್ಸ್, ಫಾಸ್ಟ್ ಟೆನ್ಸ್. ಬತ್ತೆ ಅದು ಪ್ರೆಸೆಂಟ್ ಟೆನ್ಸ್. ಬಂದೆ ಅಂತ. ಒಂದು ಮತ್ತೊಂದು ಅದು ಕಂಟಿನ್ಯೂಸ್ ಟೆನ್ಸ್ಗೆ ನೀವು ಆಡ್ ಮಾಡಿದ್ರೆ ಆಯ್ತು. ಕಂಟಿನ್ಯೂಸ್ ಟೆನ್ಸ್ಗೆ ನಿಮ್ದು ಕ್ರಿಯಾಪದ ಒಂದು ಮತ್ತೆ ಒನ್ಸ್ ಟೆನ್ಸ್ ಫಾರ್ಮ್. ಓಕೆ, ಮತ್ತೊಂದು ಇತ್ತೆ. ಇತ್ತೆ ಏನು? ನಾನು ಬರುತ್ತಾ ಇದ್ದೆ. ಮತ್ತೊಂದು ಉಲ್ಲೆ ಅಂದ್ರೆ ಕರೆಕ್ಟ್, ಪ್ರೆಸೆಂಟ್ ಟೆನ್ಸ್. ಏನು ಬರೊಂದುಲ್ಲೆ ಸರ್, ಓರ್ಲಾರು ಕ್ಲಾಸ್ ಇದಾಯಿತು ಯಾರು? ನಾನು ಬರೋಂದುಲ್ಲೆ, ಏನು ಬಸ್ಸುಡುಲ್ಲೆ, ಬಸ್ಸುಡು ಬರೋಂದುಲ್ಲೆ. ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಫಾಸ್ಟ್ಗೆ ಇಲ್ಲಿ ಇತ್ತೆ ಅಂತ ಆಗ್ಬೇಕು. ಇತ್ತೆ, ಯಾನು ಬತ್ತಿತ್ತೆ, 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 ಬತ್ತದು ಇತ್ತೆ ಅಂತ ಹೇಳೋದು. ಬತ್ತದು ಇತ್ತೆ, ಬತ್ತಿತ್ತೆ. ಮತ್ತೊಂದಿತ್ತೆ, ಒಂದು ಕಂಟಿನ್ಯೂಸ್ ಬಂತಲ್ಲಿ ಪ್ರೆಸೆಂಟ್. ಮತ್ತೊಂದು ಅಂದ್ರೆ ಬರುತ್ತಾ ಅಂತ. ಇತ್ತೆ ಅಂದ್ರೆ ಇದು ಇದೆ ಅಂತ. ಬರುತ್ತಾ ಇದ್ದೇನೆ ಅಂತ ಹೇಳ್ತೇವಲ್ಲ, ಬರುತ್ತಾ ಬೇರೆ, ಇದ್ದೇನೆ ಬೇರೆ, ಅದು ಒಟ್ಟಿಗೆ ನಾವು ಸೇರಿದ್ರೆ ಬರ್ತಿತ್ತು. ಮತ್ತೊಂದಿತ್ತೆ ಪಾಸ್ಟ್ ಟೆನ್ಸ್, ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಮತ್ತೊಂದಿತ್ತೆ. ಯಾಕೆಂದ್ರೆ ಅಲ್ಲಿ ನಾವು ಕನ್ನಡಕ್ಕೆ ಮಾಡುವಾಗ ಇದು ಇತ್ತೆ ಅಂದ್ರೆ ಇದ್ದೆ, ಇದ್ದೆ. ಬತ್ತಿದ್ದೆ, ಬತ್ತಿದ್ದೆ. ಬತ್ತಿತ್ತೆ ನಾವು ಇದು ಕನ್ನಡಕ್ಕೆ ನಾನು ಇದು ಕನ್ನಡ ವರ್ಡ್, ತುಳು ವರ್ಡ್ ಅಲ್ಲ. ಸೊ ಬತ್ತು ಇತ್ತೆ, ಬತ್ತಿತ್ತೆ. ಕಂಟಿನ್ಯೂಸ್ ಏನಾದ್ರು ಆಡ್ ಮಾಡೋಗಿದ್ರೆ ಮತ್ತೊಂದು, ಓ ಒಂದು, ಓ ಒಂದು, ಓ ಒಂದು, ಅದು ಕಂಟಿನ್ಯೂಸ್ ಆಗುತ್ತೆ. ಮತ್ತೆ ಆ ಕಡೆ ಈ ಕಡೆ ನೀವು ಅದ್ರದ್ದು ಕಾಲದ್ದು ಹಾಕ್ಬೇಕು. ಬತ್ತಿತ್ತೆ ಫಾಸ್ಟ್ ಆಗುತ್ತೆ. ಬತ್ತು ಉಲ್ಲೆ, ಬತ್ತು ಉಲ್ಲೆ, ಉಲ್ಲೆ ಅಂದ್ರೆ ಇದ್ದೇನಲ್ಲ, ಬತ್ತು ಉಲ್ಲೆ ಯಾವುದು? ಪ್ರೆಸೆಂಟ್ ಟೆನ್ಸ್. ಓಕೆ, ಬತ್ತಿತ್ತೆ. ಅಥವಾ ಮತ್ತೊಂದು ಇದು ಬರೋಂದುಲ್ಲೆಲ್ಲ ಕೆಲವು ಕಡೆ ಕೆಲವು ಎರಡು ಸರಿ. ಬರೊಂದುಲ್ಲೆ, ಬರೊಂದಿತ್ತೆ, ಅದು ಎರಡಕ್ಕೂ ಫಾರ್ಮು ಕರೆಕ್ಟ್. ಅದು ಬತ್ತಿತ್ತೆ, ಬರೊಂದಿತ್ತೆ.
ಬತ್ತಿತ್ತೆ ಬರೊಂದು ಇತ್ತೆ, ಅದು ಕೂಡ ಕರೆಕ್ಟ್. ಬರೊಂದು ಇತ್ತೆ ಕಂಟಿನ್ಯೂಸ್. ಬರೊಂದು ಇತ್ತೆ. ಮತ್ತೆ ಅದರಲ್ಲಿ ಫಾಸ್ಟ್ ಟೆನ್ಸ್ ಯಾವ್ದಿದೆ ಅದರಲ್ಲಿ? ಬಂದಿದ್ದೆ, ಬರುತ್ತಾ ಇದ್ದೆ, ಬಂದೆ, ಬತ್ತೆ. ಏನು ಅಪಗನೆ ಬತ್ತೆ, ಅದು ಫಾಸ್ಟ್ ಟೆನ್ಸ್ ಅಲ್ಲ ಅದು? ಇರುತ್ತೆ ಇರುತ್ತೆ ಅದು. ಮುಗಿಯುತ್ತೆ. ಅದು ಒಂದು ನಮ್ದು ಆಡು ಭಾಷೆಯಲ್ಲಿ ಆಗ್ಬೋದು ದಾಯ ಮರೆ ಅಂತ. ಬಟ್ ಅದ್ರ ಆ ಕಡೆ ಕನೆಕ್ಟಿಂಗ್ ವರ್ಡ್ ಇರುತ್ತೆ, ಅದು ಇಮ್ಯಾಜಿನರಿ. ಜೋರು ಮಾಡಿದಂಗೆ. ಓಕೆ, ಪಾಸ್ಟ್ ಟೆನ್ಸ್ ಆಯ್ತು. ಬರು, ಓಕೆ. ಕಂಟಿನ್ಯೂಸ್ ಅಲ್ಲ, ಈಗ ನನಗೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಾ? ಪಾಸ್ಟ್ ಕಂಟಿನ್ಯೂಸ್ ಆಯ್ತು, ಪಾಸ್ಟ್ ಸಿಂಪಲ್ ಆಯ್ತು. ಬತ್ತೆ, ಯಾನು ಬತ್ತೆ. ಆಯ್ ಆಯ್ ಬತ್ತೆ. ಇದು ಅಲ್ಲಲ್ಲ, ಇದು ನೋಡಿ ಮೌತ್ ಟಂಗ್ ಬರುತ್ತಲ್ಲ. ಬತ್ತೆ, ಯಾನು ಬತ್ತೆ. ಆಯ್ ಬತ್ತೆ ತೇ. ಈಗ ನಾವು ಕನ್ನಡದವರೆಗೆ ಸಿಂಪಲ್ ಆಗಿ ಹಿಂಗೆ ಬರ್ತೇವೆ. ಯಾನು ಬತ್ತೆ, ಆಯ್ ಬತ್ತೆ. ಇಲ್ಲಿಂದು ಬತ್ತೆ ಏಕಾರ ಆಡ್ ಮಾಡ್ತೇವಲ್ಲ. ಆಯ್ ಬತ್ತೆ ಏಕ. ಆಯ್ ಬತ್ತೆ. ಸ್ವಲ್ಪ ಏಕಾರ ಮಾಡ್ಬೇಕು. ಬತ್ತೆ, ಬತ್ತೆ, ಬತ್ತೆ ಬೇರೆ, ಬತ್ತೆ ಬೇರೆ. ಗೊತ್ತಾಗ್ತಲ್ಲ ಅಸೆಂಟ್? ಕಾಯಿ ಅಸೆಂಟ್ ಅಲ್ಲಿ ಮಾತ್ರ ಅದು ನಿಮ್ಗೆ ವರ್ಡ್ ಅಲ್ಲಿ ಸಿಗೋಲ್ಲ, ಅದು ಅದಕ್ಕೆ ಬರೆಯಕ್ಕಾಗಲ್ಲ ಅದನ್ನು. ಅದು ಯಾಕಾರ ಅಂತಲ್ಲ, ಏಕಾರ. ಆಯ್ ಬತ್ತೆ, ಯಾನು ಬತ್ತೆ, ಆಯ್ ಬತ್ತೆ. ಅಕ್ಕಲು ಬತ್ತೇರಿ, ಅಕ್ಕಲು ಬತ್ತೇರಿ. ಅವರು ಅವರು ಬರ್ತಾ ಇದ್ದಾರೆ, ಅದಕ್ಕೆ ಬರುತ್ತಾ ಇದ್ದಾರೆ. ಬರುತ್ತಾ. ಮತ್ತೊಂದು ಉಂದು, ಅದು ಕಂಟಿನ್ಯೂಸ್ ಬಂತಲ್ಲ, ಆಗ್ಲೂ ಮತ್ತೊಂದು ಅಥವಾ ಆಯ್ ಬರ್ಪಣ, ಆಯ್ ಅವನು ಬರುವುದಂತ. ಅಲ್ಲ ಬರ್ತದೆ ಅದು ನಿಂದು ಪ್ರಯೋಗ. ಇದನ್ನ ಪ್ರಾದೇಶಿಕವಾಗಿ ನೋಡಿದಾಗ ಈಗ ನಮ್ಮೂರಿನಲ್ಲಿ ಕನ್ನಡ ಮಾತಾಡುವಂತ ಬೇರೆ ಕನ್ನಡ ಇದೆ, ಇಲ್ಲಿ ಕನ್ನಡಕ್ಕೆ ಏನಂತ ಅಂದ್ರೆ ನಾನು ಮೈಸೂರಿನಲ್ಲೆಲ್ಲ ಆಯ್ತು ಅಂತಂದ್ರೆ ಆಯ್ತು ಅಂತಂದ್ರೆ ಸರಿ ನಾನು ಬರ್ತೀನಿ, ಆಯ್ತು ಈಗ ಬನ್ನಿ ಅಂತ ಆಯ್ತು, ಊಟ ಮಾಡ್ಕೊಂಡು ಬನ್ನಿ ಮೈಸೂರಿಗೆ ಹೋಗಿ ಊಟ ಮಾಡೋದಕ್ಕೆ ಬನ್ನಿ ಅಂತಂದ್ರೆ ಆಯ್ತು, ಕೈ ತೊಳ್ಕೊಂಡು ಹಂಗೆ ಅದು ಓರಲ್ಗೆ ಅಪ್ಲಿಕೇಬಲ್, ರಿಟರ್ನ್ಗೆ ಅಪ್ಲಿಕೇಬಲ್ ಅಲ್ಲ, ಆ ಥರ ಆಗುತ್ತೆ. ನಾರ್ತ್ ಕರ್ನಾಟಕದಲ್ಲಿ ಬೇರೆ ತರ, ಈಗ ಪ್ರೆಸೆಂಟ್ಗೆ ಬಂದಿರೋದಕ್ಕೆ ಪ್ರೆಸೆಂಟ್ ಕನ್ನಡದ ಹಿಂಗೆ ವರ್ಡ್. ನಾನು ಬಂದೆ, ಯಾನು ಬತ್ತೆ. ಕಂಟಿನ್ಯೂಸ್. ಕರೆಕ್ಟ್. ಬರೋದು ಯಾನು ಅದೊಂದು, ಯಾನು ಬತ್ತೆ ಬಂದಿದ್ದೇನೆ ಒಂದಲ್ಲ, ಅದು ಬಂದು ಇದ್ದೇನೆ. ಏನು ಬತ್ತದು ಉಲ್ಲೆ, ಯಾನು ಬತ್ತದಿಲ್ಲ.
ಅದು ಇದ್ದೇನೆ ಅದೆಲ್ಲ ಇದಲ್ಲ ಇದೆ ಉಲ್ ನಾನು ಈಗಷ್ಟೇ ಬಂದೆ ಅಂತ ಯಾನಿತ್ತೆ ಬತ್ತೆ ಯಾನಿತ್ತೆ ಬತ್ತೆ past tense. ಅಂದ್ರೆ ಪ್ರೆಸೆಂಟ್ ಎಲ್ಲ ಸ್ವಲ್ಪ ಫಾಸ್ಟ್ ಬತ್ತೆ ಯಾನು ಬರೊಂದುಲ್ಲೆ ಆಯೇ ಬರೊಂದುಲ್ಲೆ ಅದು ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಓಕೆ ದಾರಿಯಲ್ಲಿದ್ದಾರೆ, ಬರ್ತಾ ಇದ್ದಾರೆ. ಹಾ ಬರೋಂದುಲ್ಲರೆ ಹಾ ಫ್ಯೂಚರ್ ಅಲ್ಲಿ ಬರೋರಿದ್ದಾರೆ. ಬರೋಂದುಲ್ಲರೆ ಏನಾಗುತ್ತೆ ಹಗಲು ಬರೋದುಲ್ಲರೆ ಏನು ಬರ್ತಾರಲ್ಲ ಬರುತ್ತಾ ಇದ್ದಾರೆ ಒಂದು ಬರೊಂದು ಬರುತ್ತಾ ಇದ್ದಾರೆ ಬರ್ಪೆ ಯಾನು ಬರ್ಪೆ ಯಾನು ಎಲ್ಲ ಬರ್ಪೆ ಯಾನು ಎಲ್ಲ ಇಡೆಗೆ ಬರ್ಪೆ ಯಾನು ಊರಿಗೂ ಬರ್ಪೆ ಯಾನು ಬರ್ಪೆ ಹಾ ಎಲ್ಲಂಜಿ ಬರ್ಪೆ ಯಾನು ಎಲ್ಲಂಜಿ ಊರಿಗೆ ಬರ್ಪೆ ನೀಗಲು ತಿಕ್ಕಲೆ ಬರ್ಪೆ ಅದರಲ್ಲಿ ನೀವು ಬೇರೆ ಅಂದ್ರೆ ಯಾನ್ ಬರ್ಪೆ ಆಯ್ ಬರ್ಪೆ ಮಾಮು ಸಮ್ಮಲೆ ಇಲ್ಲಾಗ ಬರ್ಪೆರು ಬಹುವಚನಕ್ಕೆ ಬರೋಗೆ ಬರುತ್ತಾರೆ ಅನ್ನೋದಕ್ಕೆ ಬರ್ಪೆರು 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 ಪೆರು ದೀರ್ಘ ಅದು ಕೆಲಸದಲ್ಲಿ ಯೂಸ್ ಮಾಡ್ತಾರೆ ಡಿಪೆಂಡ್ ಅದು ಮೋಡಿ ಅಸೆಂಟ್ ಆಗ್ಲಿ ಬರ್ಪೇರು ಮರ ಅದು ಏನಾದ್ರೆ ನಿಮಗೆ ಕ್ಲಾಸ್ ಆಗೋದು ಆ ವರ್ಡ್ ಇನ್ನೊಂದು ವರ್ಡ್ ಇದ್ರೆ ಕ್ಲಾಸ್ ಆಗೋದು ಇಲ್ಲಾಂದ್ರೆ ಅದೇ ಅರ್ಥ ಕೊಡುತ್ತೆ ಯಾಕಂದ್ರೆ ಅಲ್ಲೊಂದು ಆ ವರ್ಡ್ ಇರೋದ್ರಿಂದ ಕ್ಲಾಶ್ ಆಗುತ್ತೆ ಓಕೆ ಈಗ ಇನ್ನೊಂದು 2 ಸೆಂಟೆನ್ಸ್ ಕೊಡ್ತೇನೆ ಯಾವುದು ಬರುವಾಯ್ತು ಹೋಗುವುದು ಗೋ ಪೋ ಫಾಸ್ಟ್ ಸಿಂಪಲ್ ಫಾಸ್ಟ್ ನಾನು ತಗೊಳ್ಳಿತ್ತು ನಾನು ಯಾನು ಯಾನು ಪೋತೆ ನಾನು ಹೋಗಿದ್ದೆ ಯಾನು ಪೋತೆ ಯಾನು ಆಟೋಗೂ ಪೋತೆ ಯಾನು ನಾಟಕಗೂ ಪೋತೆ ಯಾನು ಊರಿಗೂ ಪೋತೆ ಅದು ಫೋನ್ ಪ್ರೆಸೆಂಟ್ ಆಯ್ತಲ್ಲ ಹೋಗುತ್ತಾ ಇದ್ದೆ ಫೋನ್ ಇಲ್ಲ ಹೋಗಿದ್ದೆ ಐ ಆಲ್ರೆಡಿ ಗಾನ್ ಆಲ್ರೆಡಿ ಓದು ಇತ್ತೆ ಓದಿತ್ತೆ ಬತ್ತಿತ್ತೆ ಅಂದ್ರೆ ಆಗಿರದಲ್ಲ ಇತ್ತೆ ಭತ್ತದ ಇತ್ತೆ ಭತ್ತದಿತ್ತೆ ಅದು ಬಂದಿದ್ದೆ ಆಯ್ತು ಓದಿತ್ತೆ ಓದು ಇತ್ತೆ ಓದಿತ್ತೆ ಓದಂದ್ರೆ ಹೋಗಿ ಇದ್ದೆ ಓದಿತ್ತೆ ಹೋಗಿದ್ದೆ ಸೊ ಓದಿತ್ತೆ ಓದ್ತೆ ಸಿಂಪಲ್ ಆಯ್ತು ಹೋಗಿದ್ದೆ ಹೋಗುತ್ತಾ ಇದ್ದೆ ಅಂದ್ರೆ ಪೋಂದು ಇತ್ತೆ ಯಾನು ಪೋಂದು ಇತ್ತೆ ನಾನು ಹೋಗುತ್ತಾ ಇದ್ದೆ ಇತ್ತೆ ಅನ್ನೋದು ಅದು ಟೆನ್ಸಿಗೆ ಸ್ವಲ್ಪ ಆಡ್ ಆಗುತ್ತೆ ಅಲ್ಲಿ ಇದೆ ಅಂತ ಆಗುತ್ತೆ ನಾನಿದ್ದೆ ಅಂತ ಹೇಳಿದ್ರು ನಾನಿತ್ತೆ ಓದಿತ್ತೆ ಓಕೆ ಈಗ ಪಾಸ್ಟೆನ್ಸ್ ಆಯ್ತಾ ನಿಮ್ಗೆ ಅಲ್ಲಿಗೆ ಓದಿತ್ತೆ 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 ಹೋಗಿದ್ದೆ ಹೋತೆ ಸಿಂಪಲ್ ನಾನು ಹೋಗಿದ್ದೆ ಯಾನು ಹೋಗಿದ್ದೆ ಓದಿತ್ತೆ ಕಂಟಿನ್ಯೂಸ್
ಮತ್ತೆ ಪೋದಿತ್ತೆ ಅಂದ್ರೆ ಪೋದು ಇತ್ತೆ, ಹೋಗಿ ಇದ್ದೆ ಅಂತ ಹೇಳಿದೆವಲ್ಲ, ಅದನ್ನೇ ಹೋಗಿದ್ದೆ ಸ್ವಲ್ಪ ಬಿಡಿ ಬಿಡಿ ಪೋದು ಇತ್ತೆ ಅಂತ, ಪೋದಿತ್ತೆ. ಅದು ಎರಡು ಒಂದೇ, ಪೋತೆಲ್ಲ ಒಂದೇ, ಪೋದಿತ್ತೆಲ್ಲ ಒಂದೇ ಅದು ಆಕ್ಚುಲಿ. ಆ ಕನ್ನಡದಲ್ಲಿ ಕೂಡ ಸ್ವಲ್ಪ ಬಿಡಿ ಬಿಡಿ ಆಗುತ್ತೆ. ನಾನು ಹೋಗಿದ್ದೆ, ಹೋಗಿ ಇದ್ದೆ, ಆ ತರ ಅಂತ ಮಾತಾಡ್ತಲ್ಲ. ಅದನ್ನೀಗ ಪ್ರೆಸೆಂಟ್ ಟೆನ್ಸ್ಗೆ ಇಳಿಸಿ. ಯಾನೆ, ನಾನು ಹೋದೆ, ಅಲ್ಲ ಕಂಟಿನ್ಯೂಸ್ ಸಿಂಪಲ್ ಅಲ್ಲಿಗೆ. ಕನ್ನಡದಲ್ಲಿ ಹೇಗೆ? ನಾನು ಹೋಗ್ತೀನಿ. ಯಾನೆ ಪೋಪೆ, ಯಾನೆ ಪೋಪೆ. ಯಾನ್ ಪೋಪೆ, ಯಾನ್ ಬರ್ಪೆ. ನಾನು ಹೋಗ್ತೇನೆ. ಅದರಲ್ಲಿ ನೆಕ್ಸ್ಟ್ ಫ್ಯೂಚರ್. ಫ್ಯೂಚರ್ ಅಲ್ಲಿ ಕನ್ನಡ ವರ್ಡ್ಗೆ ನಾನು ಹೋಗ್ತೀನಿ. ಯಾನ್ ಪೋಪೆ, ಯಾನ್ ಪೋಪೆ. ಯಾನ್ ಪೋಪೆ ನಾನು ಹೋಗ್ತೇನೆ. ಎರಡು ಒಂದೇ, ಕನ್ನಡದಲ್ಲಿ ಹಂಗೆ ಬರುತ್ತೆ. ನಾನು ಹೋಗ್ತೇನೆ ಅಂದ್ರೆ ನಾನು ಅದು ನಾನು ಹೋಗ್ತೇನೆ ಈಗ ಅಂದ್ರೆ ಅದು ಕನ್ನಡದಲ್ಲಿ ಹಂಗೆ ಬರುತ್ತೆ, ಯಾನ್ ಪೋಪೆ ಅಲ್ವಾ? ಏನ್ ಕಂಟಿನ್ಯೂಸ್ ಹಾಕಿ. ಯಾನ್ ಪೋಂದು ಇಪ್ಪೆ. ಉಳ್ಳ ಅಂದ್ರೆ ಅದು ಪ್ರೆಸೆಂಟಿಗೆ. ನಾನು ಹೋಗುತ್ತಾ ಇದ್ದೇನೆ. ಇಲ್ಲಲ್ಲ, ವಾಸಲ್ಲ. ನಾನು ಪೋವೊಂದು ಇಪ್ಪೆ. ಉಳ್ಳೆ ಆಲ್ಮೋಸ್ಟ್ ಪ್ರೆಸೆಂಟಿಗೆ, ಇಪ್ಪೆ ಫ್ಯೂಚರ್. ಇತ್ತೆ, ಇತ್ತೆ ಫಾಸ್ಟ್ ಟೆನ್ಸ್. ಓಕೆ, ಇದನ್ನು ಸ್ವಲ್ಪ ಗಮನ ತಗೊಂಡ್ರೆ ಆಯ್ತು. ಯಾನ್ ಪೋವೊಂದು ಇಪ್ಪೆ, ಪೋಂದಿಪ್ಪೆ. ಆಯ್ತಾ? ಬೇರೆ ಸೆಂಟೆನ್ಸ್ ಅದಕ್ಕೆ ಬೇಕಾ? ಫ್ಯೂಚರ್ ಅಲ್ಲಿ ಇದರಲ್ಲಿ ಬೇರೆ ಏನಿದೆ? ಯಾನ್ ಪೋಪೆ, ಯಾನ್ ಬರ್ಪೆ ಅನ್ನುತ್ತಾ. ಓಕೆ, ಈಗ ಇವಾಗ ನಮ್ಗೆ ಇದಕ್ಕೆಲ್ಲ ವರ್ಡ್ ಆಡ್ ಮಾಡ್ತಾ ಹೋದಾಗ ನಿಮ್ಗೆ ಸೆಂಟೆನ್ಸ್ ಒಂದು ಆಲ್ಮೋಸ್ಟ್ ಒಂದು ಶೇಪ್ಗೆ ಬರುತ್ತೆ. ಪ್ರೊನೌನ್ ಬಂತು. ಈಗ ನಿಮ್ಗೆ ಇದ್ರ ಜೊತೆ ವರ್ಡ್ ಎಲ್ಲ ಕಲ್ತ್ರೆ, ಈಗ 4-5 ಒಂದು 10 ವರ್ಡ್ ಕಲ್ತ್ರೆ ಕನೆಕ್ಟ್ ಆಗುತ್ತೆ. ಓಕೆ, ಈಗ ಮಾಡು ಇದರಲ್ಲಿ ಮಲ್ಪು. ಓಕೆ, ಇದನ್ನ ಇದಕ್ಕೆ ಇದು ಮಾಡಿ. ಈಗ ಈಗ ಸೆಂಟೆನ್ಸ್ ಹಾಕಿ. ಈಗ ನಾನು ಊಟ ಕನ್ಫ್ಯೂಸ್ ಆಗ್ತಿದ್ಯಾ? ಇಲ್ಲಲ್ಲ, ಅಲ್ಲ ಅದು ಸ್ಟ್ರಕ್ಚರ್ ಕೊಡ್ಬೇಕು. ಆಯ್ತು, ಊಟ ಆಯ್ತಾ ಅಂತ. ಈಗ ನಾನು ಹೇಳ್ತೇನೆ ಸಿಂಪಲ್ ಫಾಸ್ಟ್. ಓಕೆ, ಸಿಂಪಲ್ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಕನ್ಫ್ಯೂಸ್ ಮಾಡ್ಕೊಳ್ವಿ. ಓಕೆ, ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಕಂಟಿನ್ಯೂಸ್, ಸಿಂಪಲ್ ಫ್ಯೂಚರ್,
ಸಿಂಪಲ್ ಫ್ಯೂಚರ್ ಕಂಟಿನ್ಯೂಸ್ ಈ ತರ ಮಾಡ್ಕೊಂಡು ಹೋಗಿ. ಸಿಂಪಲ್ ಪಾಸ್ಟ್ ಹೇಳಿರಿ. ನಾನು ಅಥವಾ ಯಾನ್ ಮನಸ್ಸು ಮಲ್ತೆ. ಯಾನ್ ಮನಸ್ಸು ಮಲ್ತೆ, ನಾನು ಊಟ ಮಾಡಿದೆ. ಮಲ್ತೆ ಮಲ್ತೆ ಹಾ ಕರೆಕ್ಟ್. ಈಗ ಬಂತಲ್ಲ ಕಂಟಿನ್ಯೂಸ್ ಬೋನಸ್. ಯಾನ್ ಮನಸ್ಸು ಯಾನ್ ಮನಸ್ಸು ಮಲ್ತೊಂದು ಮಲ್ತೊಂದು ಉಲ್ಲೆ ಅಲ್ಲ ಅದು ಇತ್ತೆ ಇತ್ತೆ ಇಲ್ಲಿ ಬರುತ್ತೆ. ಯಾನ್ ಮನಸ್ಸು ಮಲ್ತೊಂದು ಇತ್ತೆ. ಅರ್ಥ ಆಯ್ತಾ? ಈಗ ಅದನ್ನು ಪ್ರೆಸೆಂಟ್ಗೆ ಹಾಕಿ. ಅಲ್ಲಿ ಇದು ಕಂಟಿನ್ಯೂಸ್ ಯೂಸ್ ಆಗುತ್ತೆ ಜಾಸ್ತಿ. ಯಾನ್ ಮಲ್ತೊಂದು ಉಲ್ಲೆ, ಯಾನ್ ಮನ್ಪೆ, ಯಾನ್ ಮನಸ್ಸು ಮನ್ಪೆ, ನಾನು ಊಟ ಮಾಡ್ತೇನೆ ಮನ್ಪುವೆ. ಯಾನ್ ಮನಸ್ಸು ಮಲ್ತೊಂದಿಲ್ಲ ಅಂದ್ರೆ ನಾನು ಊಟ ಮಾಡುತ್ತಾ ಇದ್ದೇನೆ, ನಾನು ಊಟ ಮಾಡ್ತೇನೆ. ಅದಕ್ಕೆ ಯಾನ್ ಮನಸ್ಸು ಮನ್ಪೆ. ಸರಿ ಇದೆ, ಅದನ್ನು ಸರಿ ಇದೆ, ನಾವು ಅದನ್ನು ಯೂಸ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು ಅಷ್ಟೇ. ಯಾನ್ ಮನಸ್ಸು ಮನ್ಪೆ ಎರಡು ಒಂದೇ ಅದು. ಫ್ಯೂಚರಲ್ಲಿ ಹಂಗೆ ಬರುತ್ತೆ. ಈಗ ನಾನು ಊಟ ಮಾಡ್ತೇನೆ ಕನ್ನಡದಲ್ಲಿ ಈಗ ಅದು ಫ್ಯೂಚರ್ ಅಂತ ಪ್ರೆಸೆಂಟ್ ಅಂತ ಎರಡಕ್ಕೆ ಯೂಸ್ ಆಗುತ್ತೆ. ಮಾಡ್ತೇನೆ, ಮಾಡೋದು ಮಲ್ಪೋದು. ಓಕೆ ಯಾನ್ ಮನಸ್ಸು ಮಲ್ಪೆ. ಯಾಕಂದ್ರೆ ನೀವು ಅದಕ್ಕೆ ಆ ತರ ಕನ್ಫ್ಯೂಸ್ ಇರುವಾಗ ಅದಕ್ಕೆ ನೀವು ವರ್ಡ್ ಹಾಕ್ಬೇಕು. ಯಾನು ಬುಕ್ಕ ಮನಸ್ಸು ಮಲ್ಪೆ, ಯಾನು ಇತ್ತೆ ಮನಸ್ಸು ಮಲ್ಪೆ ಅಂದ್ರೆ ನಾನು ಇವಾಗ ಊಟ ಮಾಡ್ತೇನೆ. ನಾನು ಮಲ್ಪುನ ಯಾನು ಮನಸ್ಸು ಮಲ್ಪೆ. ಉಳ್ಳಗೆ ಕಂಟಿನ್ಯೂಸ್ ಬರುತ್ತೆ. ಕಂಟಿನ್ಯೂಸ್ಗೆ ಇದೆಲ್ಲ ಕಂಟಿನ್ಯೂಸ್ಗೆ ಫಾರ್ಮ್ಗೆ ಯೂಸ್ ಆಗೋದು. ಓಕೆ, ಫಸ್ಟ್ ಇದಕ್ಕೆ ಒಂದು ವರ್ಡ್ ಹಾಕ್ಬೇಕು, ಒಂದು ಅಂತ. ಯಾನ ಮನಸ್ಸು ಮಲ್ತೊಂದು ಉಲ್ಲೆ. ಯಾವ್ದದು? ಯಾನ ಮಲ್ತೊಂದು ಇಪ್ಪೆ ಫ್ಯೂಚರ್, ಮಾಡುತ್ತಾ ಇರುತ್ತೇನೆ. ನಾನು ಊಟ ಸ್ಟಾರ್ಟ್ ಮಾಡಿದ್ದೇನೆ, ನೀನು ಬರುವಾಗ ನಾನು ಊಟ ಮಾಡ್ತಾ ಇರುತ್ತೇನೆ. ಈ ಬಣ್ಣಗೆ ಏನ ಮನಸ್ಸು ಮಲ್ತೊಂದು ಇಪ್ಪೆ. ಈ ಬಣ್ಣಗ ಯಾನ ಮನಸ್ಸು ಮಲ್ತೊಂದು ಇತ್ತೆ. ಕಂಟಿನ್ಯೂಸ್ ಆಗುತ್ತೆ. ಮತ್ತೊಂದು ಸಿಂಪಲ್ ಆಗಿದ್ರೆ ಫಾಸ್ಟ್ ಟೆನ್ಸ್ಗೆ ಹೇಳಿದ್ರೆ ಒಣಸಾಂಡು. ಅದು ಈ ಟೆನ್ಸ್ ಅಪ್ಲೈ ಆಗಲ್ಲ. ಒಣಸಾಂಡು, ಒಣಸ ಆಯ್ತು, ಊಟ ಆಯ್ತು. ಒಣಸ ಆತು ಜಿ, ಊಟ ಆಗಿಲ್ಲ. ಆತು ಜಿ ಆಗಿಲ್ಲ. ಒಣಸಾಂಡು. ಕ್ವಶನ್ ಒಣಸಾಂಡ ಆಂಡ್ ಹಾಗೆ ಒಣಸಾಂಡು. ಓಕೆ, ಇನ್ನೊಂದು ವರ್ಡ್ ತಗೊಳ್ಳೋಣ. ವರ್ಡ್ ಕೊಡಿ ಕ್ರಿಯಾಪದ. ಕುಳಿತುಕೊಳ್ಳುವುದು, ಸಿಟ್ಟಿಂಗ್. ಓಕೆ, ಕುಳಿತುಕೊಳ್ಳುವುದು ಕುಲ್ಲು. ಕುಳಿತುಕೊಳ್ಳುವುದು ಕುಲ್ಲುನ. ಓಕೆ, ಇದು ನಾರ್ಮಲ್. ಕುಲ್ಲುನ ಅಂದ್ರೆ ಕುಳಿತುಕೊಳ್ಳುವುದು. ಸಿಂಪಲ್ ಪಾಸ್ಟ್
ಆಕ್ಚುಲಿ ವರ್ಡ್ ಅಲ್ಲಿ ಹಾಕಿ, ನಾನು ಅಂತ ಹಾಕಿ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ. ಕುಲ್ಲೊಂದಿತ್ತೆ ಕಂಟಿನ್ಯೂಸ್ ಆಯ್ತು. ಹಾ, ಕುಲ್ಲುದೆ, ನಾನು ಕುಲ್ಲುದೆ, ಏನು ಕೋಡೆ ಕುಲ್ಲುದೆ, ಕೋಡೆ. ಅದಕ್ಕೆ ನೀವು ಅದರ ಜೊತೆ ಕಾಲಕ್ಕೆ ಮಾತಾಡುವಾಗ ಆ ಕಾಲಕ್ಕೆ ಕೆಲವು ವರ್ಡ್ ಇರುತ್ತೆ. ನಿನ್ನೆ ಅಂದ್ರೆ ನಿನ್ನೆ, ನಿನ್ನೆನ ಹಾಕಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಕನ್ಫ್ಯೂಸ್ ಇರಲ್ಲ. ಇಲ್ಲಾಂದ್ರೆ ನಾವು ಜನರಲ್ ಆಗಿ ನಾವು ಮಾತಾಡುವಾಗ ಅದು ನಮ್ಗೆ ಅರ್ಥ ಆಗುತ್ತೆ. ಇನ್ನು ಡೀಪ್ ಆಗಿ ಹೋಗುವಾಗ, ನೀವು ಗ್ರಾಮರ್ಗೆ ಹೋಗುವಾಗ ಕೆದಕ್ಕಿದ್ರೆ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಲ್ಲ. ಅದಕ್ಕೆ ನಾನು ಪರ್ಫೆಕ್ಟ್ ಮಾಡ್ತಾ ಹೋದಾಗ ನೀವು ಅದಕ್ಕೆ ವರ್ಡ್ ಹಾಕಿ. ನಾನು ಕೋಡೆ ಕುಲ್ಲುದೆ, ನಾನು ಕೋಡೆ ಕುಲ್ಲೊಂದು ಇತ್ತೆ. ಕೋಡೆ ಅಂದ್ರೆ ನಿನ್ನೆ. ಹ ಅರ್ಥ ಆಯ್ತಾ? ಫಾಸ್ಟ್ ಟೆನ್ಸ್ ಅರ್ಥ ಆಯ್ತು. ಈಗ ಪ್ರೆಸೆಂಟ್ಗೆ ಕೋಡೆ ಇದ್ದದ್ದು ಇಣಿ ಆಗುತ್ತೆ. ಕೋಡೆ ಇಣಿ ಎಲ್ಲ. ಕೋಡೆ ಏನು ಹೇಳಿ? ಕೋಡೆ ನಿನ್ನೆ, ಇಣಿ ಇತ್ತೆ ಇವತ್ತು. ಇನಿ ಅಂದ್ರೆ ಇವತ್ತು, ಇವತ್ತು. ಇನಿ ಅಂದ್ರೆ ಇವತ್ತು. ಎಲ್ಲೆ ನಾಳೆ. ಓಕೆ, ಇದನ್ನ ಈಗ ಆಡ್ ಮಾಡಿ. ಕೋಡೆ ನಿನ್ನೆ, ಯಾನ ಯಾನಿನಿ ಕುಲ್ಲೊಂದುಲ್ಲೆ, ಅದು ಕಂಟಿನ್ಯೂಸ್ ಆಯ್ತು. ಯಾನ ಇವತ್ತು ಕೂತೆ ಕುಲ್ದೆ, ಯಾನಿನಿ ಕುಲ್ದೆ, ಯಾನ್ ಕೋಡೆ ಕುಲ್ದೆ, ಕುಲ್ದೆ, ಕುಲ್ಲುದೆ, ಕುಲ್ಲುದೆ. ಅದು ಫಾಸ್ಟ್ ಆಗಿ ಕುಲ್ದೆ ಅಂತ ಹೇಳೋದು. ಇನ್ನು ಸ್ಪೆಸಿಫಿಕ್ ಬೇಕಾದ್ರೆ ಅದನ್ನ ಇದಕ್ಕಾಗಿದೆ. ಅದು ಎಲ್ಲ ಅಂದ್ರೆ ಅದಕ್ಕೆ ಯಾನೆ ಎಲ್ಲ ಕುಲ್ಲು ಬೆ, ಸ್ವಲ್ಪ ಕುಲ್ಲು ಬೆ. ಕುಲ್ಲುವೆ, ಕುಲ್ಲು ಬೆ ಎರಡೊಂದು. ಯಾನೆ ಎಲ್ಲ ಕುಲ್ಲು ಬೆ. ಫಾಸ್ಟ್ ಟೆನ್ಸ್ ಕಂಟಿನ್ಯೂಸ್ ಮಾಡಿ. ಅಲ್ಲ, ಕಂಟಿನ್ಯೂಸ್ ಟೆನ್ಸ್ ಮಾಡಿ. ಫ್ಯೂಚರ್ ಕಂಟಿನ್ಯೂಸ್. ಎಲ್ಲ ಕರೆಕ್ಟ್. ಕುಲ್ಲೊಂದು ಇಪ್ಪೆ ಇಲ್ಲಿದೆ ಅಲ್ಲ. ಯಾನೆ ಎಲ್ಲ ಕುಲ್ಲೊಂದಿಪ್ಪೆ ಅಂದ್ರೆ ಕುಲ್ಲುವುದು, ಕುಲ್ಲೊಂದಿಪ್ಪೆ. ಅದು ವರ್ಡ್ ನೀವು ಅದು ಎಡ್ಜ್ ಕನೆಕ್ಟ್ ಮಾಡುವಾಗ ಸ್ವಲ್ಪ ಯೂಸೇಜ್ ಗೊತ್ತಾಗ್ಬೇಕು ನಿಮ್ಗೆ, ಅದು ಹೆಂಗೆ ಯೂಸ್ ಆಗ್ತಿದೆ ಅಂತ. ಓಕೆ, ಇದನ್ನ ಈಗ ಫಾಸ್ಟ್ ಟೆನ್ಸ್ಗೆ ಹಾಕಿ. ಸಿಂಪಲ್ ಫಾಸ್ಟ್ ಹೆಂಗೆ? ಸರಿ, ಕುಲ್ಲುದು ಸಿಂಪಲ್ ಫಾಸ್ಟ್. ಏನ್ ಕೊಡೆ? ಕುಲ್ಲುದೆ. ನೀವು ಮಾತಾಡ್ಬೇಕು. ಕುಲ್ದೆ. ನಾನು ನಿನ್ನೆ ಕೂತೆ. ನಾನು ನಿನ್ನೆ ಕೂತ್ಕೊಂಡು ಇದ್ದೆ. ಇತ್ತೆ, ಯಾನ್ ಇತ್ತೆ ಕುಲ್ದೆ. ಅಲ್ಲ, ನಾನು ಇವತ್ತು ಕೂತೆ. ಕುಲ್ದೆ. ಯಾನ್ ಇನಿ ಕುಲ್ಲೋಂದುಲ್ಲೆ. ಯಾನಿ ನಾನು ನಾಳೆ ಕೂತ್ಕೊಳ್ತೇನೆ. ಕುಲ್ಬೆ, ಕುಲ್ಲುವೆ, ಕುಲ್ಲುಬೆ
ಒಂದೇ ಕುಳಿತೋದಿತ್ತೆ. ಅಂತ ಹೇಳ್ತೇನೆ. ನಾನು ನಾಳೆ ಕೂತ್ಕೊಂಡು ಇರುತ್ತೇನೆ. ನಾನು ನಾಳೆ ಕೂತ್ಕೊಂಡು ಇರುತ್ತೇನೆ. ಎಲ್ಲೇ ಕುಳ್ಳೊಂದಿರುತ್ತೆ. ಕುಳ್ಳೊಂದಿಪ್ಪೆ. ಓಕೆ. ನೀನು ಹೇಳು. ಮೂರು 6 ಸೆಂಟೆನ್ಸ್ ಹೇಳು. ಇದರಲ್ಲೇ ಹೇಳು. ಒಂದೊಂದ್ಸಲ ಅಭ್ಯಾಸ ಆಗ್ಲಿ ಅಂತ. ನಾನು ಕೊಡೆ ಕುಳ್ದೆ. ನಾನು ಕೊಡೆ ಕುಳ್ಳೊಂದಿತ್ತೆ. ಅದ್ಯಾವ್ದು ಸಿಂಪಲ್ ಸಾಡ್ ಅಂದ್ರೆ ಕೋಡೆ ಅಂತಲ್ಲ, ಇನಿ ಅಂತ ಬರುತ್ತೆ. ಇವತ್ತು ಕೋಡೆ ಅಂದ್ರೆ ನಿನ್ನೆ. ಅಲ್ಲ. ಓಕೆ, ನೀವು ಯಾವ್ದಿಗೆ ಸೆಂಟೆನ್ಸ್ ಮಾಡ್ತಿದ್ರಿ? ಸಿಂಪಲ್ ಫ್ಯೂಚರ್. ಇಲ್ಲೇ ಕುಲ್ವೆ. ಯಾರು ಕುಲ್ವೆ? ಕಂಟಿನ್ಯೂಸ್ ಅದು ಅಲ್ಲ, ಫ್ಯೂಚರ್ ಕಂಟಿನ್ಯೂಸ್ ಕೊಡಿ. ನಮಸ್ಕಾರ. ಅದು ಸಿಂಪಲ್ ಆಯ್ತು. ಫ್ಯೂಚರ್ ಕಂಟಿನ್ಯೂಸ್. ಕುಲ್ತೊಂದು ಇಪ್ಪೆ. ಸೊ ಅಲ್ಲಿ ಕುಳ್ಳೊಂದಿಪ್ಪೆ ಕುಲ್ತೊಂದು ಅಂತಲ್ಲ, ಕುಳ್ಳೊಂದು ಇಪ್ಪೆ. ನೀನೇನು ಸರ್ ರಿಪೀಟ್ ಮಾಡಿ. ನೀನೇ ರಿಪೀಟ್ ಮಾಡಿ ಈಗ. ಓಕೆ, ಕನ್ನಡದಲ್ಲಿ ಹೇಳು, ಅದನ್ನೇ ಇದು ಕೂತೆ. ಕೋಡೆ. ಕುಲ್ಲುದೆ. ಇತ್ತೆ. ಸೊ ಕುಳ್ಳೊಂದಿತ್ತೆ. ಯಾನು ಕೊಡೆ ಕುಳ್ಳೊಂದಿತ್ತೆ. ಕುಲ್ಲುದೆ ಅಲ್ಲ, ನಾನು ಈಗ ಕನ್ಫ್ಯೂಸ್ ಮಾಡ್ಕೊಂಬೇಡ ನೀನು. ಕುಲ್ಲುದೆ. ಕುಲ್ಲೊಂದು ಉಲ್ಲೆ. ಇತ್ತೆ ಅನ್ನೋದು ಭಾಷೆ ಅಂತ ಬರುತ್ತೆ. ಫ್ಯೂಚರ್. ಕುಲ್ವೆ. ಕುಲ್ಲೊಂದಿತ್ತೆ. ಓಕೆ, ಇದು ಪರ್ಫೆಕ್ಟ್. ಇನ್ನೊಂದು ವರ್ಡ್ ಹಾಕಿ. ಟೈಮ್ ಎಷ್ಟಾಯ್ತು? 10:40 ಆಯ್ತಾ? ಓಕೆ, ಸಾಕ ಇವತ್ತಿಗೆ. ಈಗ ನೀವು ಒಂದು 10 ವರ್ಡ್ ತಗೊಳ್ಬೇಕು. 10 ವರ್ಡ್ ನೀವು ಸೆಪರೇಟ್ ತಗೊಳ್ಳಿ. ನೀವನ್ ತಗೊಳ್ಳಿ. ಪೋಸ್ಟ್ ಮಾಡಿ, ನಾನು ಇದು ಮಾಡ್ತಾ ಇದ್ದೀನಿ ಅಂತ. 10ರಲ್ಲಿ ಈ ತರ ಸೆಂಟೆನ್ಸ್ ಮಾಡ್ಕೊಂಡು ಬರ್ಬೇಕು. ಬೇಕಾದ್ರೆ ನೀವು ವಾಯ್ಸ್ ಹಾಕಿ, ಅಲ್ಲಿ ಗ್ರೂಪಲ್ಲಿ ಹಾಕಿ. ಆಗ ನಿಮ್ಗೆ ಇದು ಇಲ್ಲಿ ಟ್ವಿಸ್ಟ್ ಮಾಡ್ಲಿಕ್ಕೆ ಗೊತ್ತಾದ್ರೆ ಉಂಟಲ್ಲ, ಟೆನ್ಸ್ ಅಲ್ಲಿ ಮೂವ್ ಮಾಡ್ಲಿಕ್ಕೆ ಗೊತ್ತಾದ್ರೆ ಆಯ್ತು. ಆಲ್ಮೋಸ್ಟ್ ನಿಮ್ಗೆ ಕ್ಲಾಸ್ ಆಯ್ತು. ನಿಮ್ಗೆಲ್ಲ ಪಿಕಪ್ ಆಗ್ತದೆ. ಎಲ್ರಿಗೂ ಒಂದು ಇದು ಬರುತ್ತೆ. ಅಂದ್ರೆ ವರ್ಡ್ ಕನೆಕ್ಟ್ ಆಗ್ತಿಲ್ಲ ಅಷ್ಟೇ ಹೊರತು ಐಡಿಯಾ ಗೊತ್ತಾಗಿದೆ ನಿಮ್ಗೆ. ಓಕೆ, ಇವತ್ತು ಕ್ಲೋಸ್ ಮಾಡೋಣ. ಕುಲ್ದಿತ್ತೆ ಅದು ಕಂಟಿನ್ಯೂಸ್ ಬರುತ್ತೆ. ಕುಲ್ದಿತ್ತೆ ಅದು ಫಾಸ್ಟ್. ಕುಲ್ಲುದೆ, ಕುಲ್ಲುವೆ ಫ್ಯೂಚರ್. ಇತ್ತಂದ್ರೆ ಫಾಸ್ಟೆಸ್ಗೆ ಬರ್ತದೆ. ಕುಲ್ಲುದಿತ್ತೆ, ಮಲ್ತೊಂದಿತ್ತೆ, ಒಂದಿತ್ತೆ ಫಾಸ್ಟೆನ್ಸ್. ಕುಲ್ಲುವೆ, ಕುಲ್ಲುಬೆ, ಇಪ್ಪೆ, ಪೆ ಆ ತರ ಎಲ್ಲ ಬರುತ್ತಲ್ಲ, ಅದು ಫ್ಯೂಚರ್. ವೆ, ಪೆ, te, te, ಅದೆಲ್ಲ ಬರ್ತದೆ.
ಅದು ಒಂದು 10-20 ಮಿನಿಮಮ್ ಒಂದು 25 ವರ್ಡ್ ನಿಮಗೆ ಕರೆಕ್ಟ್ ಆಗಿ ಟೆಸ್ಟ್ ಮಾಡ್ಲಿಕ್ಕೆ ಗೊತ್ತಿದ್ರೆ ಕ್ರಿಯಾಪದ ತಗೊಳ್ಳಿ. ಎಷ್ಟು ಮ್ಯಾಕ್ಸಿಮಮ್ ಅಷ್ಟು ಆಗುತ್ತೆ ಕ್ರಿಯಾಪದ ತಗೊಳ್ಳಿ, ಅದನ್ನು ಟೆಸ್ಟ್ ಮಾಡ್ತಾ ಹೋಗಿ. ಓಕೆ, ಕೊನೆಯವರೆಗೆ ಇದ್ದಾರೆ? ಸುಧೀಂದ್ರ, ಸತ್ಯಚಂದ್ರ, ಮಣಿಕಂಠ, ದೀಪ, 765 ಯಾವ್ದು ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ನಾಳೆ ನೋಡೋಣ. ಮೀಟಿಂಗ್